ಮಕ್ಕಳು ಮನೆಗೆ ಬೆಳಕು ಅಂತಾರೆ ಹಿರಿಯರು. ಆದರೆ ಈ ನಮ್ಮ ಹುಡುಗಿ ಕೇವಲ ಮನೆಗೆ ಮಾತ್ರ ಅಲ್ಲ, ತನ್ನ ಪ್ರತಿಭೆಯಿಂದ ಇಡೀ ರಾಜ್ಯಕ್ಕೆ ರಾಷ್ಟ್ರಮಟ್ಟದಲ್ಲಿ ಬೆಳಕಾಗಿ ಕಂಗೊಳಿಸ್ತಾ ಇದ್ದಾಳೆ ಶ್ರೀಮಾ ಹುದೇರಿ. ಸಾಧಾರಣವಾಗಿ ಮಕ್ಕಳನ್ನು ಪಡೆಯುವುದೇ ಒಂದು ಭಾಗ್ಯ. ಅದರಿಂದಲೂ ಪ್ರತಿಭಾವಂತ ಮಕ್ಕಳನ್ನು ಪಡೆಯೋದು ಅದು ದೊಡ್ಡ ಭಾಗ್ಯ. ಇವತ್ತು ಕುಶಾಲಪ್ಪ ಗೌಡ ಮತ್ತು ಸುಜಿತಾ ಹುದೇರಿ ದಂಪತಿಗಳ ಸುಪುತ್ರಿ ಶ್ರೀಮಾ ಪ್ರತಿಭಾವಂತ ಹುಡುಗಿಯಾಗಿ ಒಂದು ಮನೆಗೆ, ರಾಜ್ಯಕ್ಕೆ, ದೇಶಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರುವಂಥ ಈ ಸಂದರ್ಭದಲ್ಲಿ ಅವಳನ್ನು ನಾವು ಸನ್ಮಾನಿಸಬೇಕು. ನ್ಯೂಸ್ ಪುತ್ತೂರು ಸಂಸ್ಥೆಯಿಂದ ಇನ್ನಷ್ಟು ಅವಳ ಪ್ರತಿಭೆಯನ್ನು ಹೊರಚೆಲ್ಲುವಂತಹ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಅವಳಿಗೆ ಸನ್ಮಾನಿಸಲಿಕ್ಕೆ ನಾವು ಕರೆದಿದ್ದೇವೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇವೆ ಅಂದರೆ, ನಮ್ಗೆ ಗೊತ್ತಿದೆ, ನಮಗೆ ಈಗ ಸದ್ಯಕ್ಕೆ ಸೊಂಟ ಬಗ್ಗಿಸಲಿಕ್ಕೆ ಕಷ್ಟ ಆಗ್ತಾಯಿದೆ. ಆದರೆ ಈ ಹುಡುಗಿ ಹಾಗೆ ಅಲ್ಲ, ಇಡೀ ತನ್ನ ಶರೀರವನ್ನು ತನ್ನ ಮನಸ್ಸಿನ ನಿಯಂತ್ರಣಕ್ಕೆ ತಗೊಳ್ತಾಳೆ. ಕೈ, ಕಾಲು, ಸೊಂಟ ಯಾವುದನ್ನು ಬೇಕಿದ್ರೂ ಕೂಡ ತನಗೆ ಬೇಕಾದ ಹಾಗೆ ಅದನ್ನು ಕಂಟ್ರೋಲ್ ಮಾಡಿಕೊಳ್ಳೋದಲ್ಲ, ಅದು ಯೋಗಾಸನ. ಅದು ಅಷ್ಟು ಸುಲಭ ಅಲ್ಲ, ನಿರಂತರ ಪ್ರಯತ್ನ ಬೇಕಾಗ್ತದೆ. ನಿರಂತರ ಪ್ರಯತ್ನ ಯೋಗಾಸನಕ್ಕೆ ಮೂಲ ಮದ್ದು ಅಂತ ಎಲ್ಲರೂ ತಿಳ್ಕೊಂಡೆ. ಸುಮಾರು 10 ವರ್ಷದಿಂದ ಯೋಗಾಸನದ ಬಗ್ಗೆ ಬಹಳ ಪ್ರಯತ್ನ, ಬಹಳ ಪ್ರಸಿದ್ಧಿಯನ್ನು ಪಡೀತಾ ಇದೆ. ಯೋಗಿಕ್ ಸೈನ್ಸ್ ಅಂತಲೇ ಬಹುಶಃ ಇದೆ ಒಂದು. ಇಲ್ಲಿ ನಮ್ಮ ಹತ್ತಿರದಲ್ಲಿ ಪ್ರಣಮ್ಯ ಅಗಳಿ ಸುಮಾರು ರಾಷ್ಟ್ರಮಟ್ಟದಲ್ಲಿ ಹೆಸರು ಬೆಳೆಸಿದ್ದಾಳೆ. ಅವಳು ಕೂಡ ಒಳ್ಳೆಯ ಪ್ರತಿಭಾವಂತೆ. ಹಾಗೆ ಶ್ರೀಮಾ ಸುಮಾರು 4ನೇ ತರಗತಿಯಿಂದಲೂ ಕೂಡ ನಮ್ಮ ಶ್ರೀಮಾ ಹುದೇರಿ ಯೋಗಾಸನದಲ್ಲಿ ಸಾಧನೆಯನ್ನು ಮಾಡ್ತಾ ಪ್ರತಿ ಹಂತದಲ್ಲಿ ಕೂಡ ಸುಮಾರು ಅವಳದೊಂದು ಎಷ್ಟೆಲ್ಲ ಸಾಧನೆ ಅನ್ನೋದನ್ನು ಅವ್ರು ಬರೆದು ನಾನು ಹೇಳಿದೆ, ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 4ನೇ ತರಗತಿಯಿಂದ ಈಗ 7ನೇ ತರಗತಿ 3 ವರ್ಷದಲ್ಲಿಯೇ ಬಹಳಷ್ಟು ಸಾಧನೆಯನ್ನು ಮಾಡಿ ಮಿಂಚಿ ಇದೀಗ ಮೊನ್ನೆ ಜೈಪುರದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿ 4ನೇ ಬಹುಮಾನ, 4ನೇ ಪ್ಲೇಸನ್ನು, 4ನೇ ಸ್ಥಾನವನ್ನು ಗಳಿಸಿದರೆ ಅದು ಅಷ್ಟು ಸುಲಭ ಅಲ್ಲ. ಅದರಿಂದ ಶ್ರೀಮಾ ಹುದೇರಿ ಬಹುಶಃ ಅದು ಇಡೀ ಫ್ಯಾಮಿಲಿಯೇ ಸ್ವಲ್ಪ ಪ್ರತಿಭಾವಂತ ಫ್ಯಾಮಿಲಿ. ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದವರು. ಒಂದಷ್ಟು ಸಾಧನೆಯನ್ನು ಮತ್ತು ಸಾರ್ವಜನಿಕ ಸಂಪರ್ಕವನ್ನು ಹಿಂದಿನಿಂದ ಪಡ್ಕೊಂಡಿದ್ದಂತಹ ಆ ಒಂದು ಕುಟುಂಬದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭೆಯನ್ನು ತೋರಿಸುವ ಸಂದರ್ಭದಲ್ಲಿ ಯೋಗಾಸನ ಆ ಒಂದು ವಿಭಾಗದಲ್ಲಿ ನಮ್ಮ ಶ್ರೀಮಾ ಹುದೇರಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾಳೆ. ಸುಮಾರು 4ನೇ ತರಗತಿಯಿಂದಲೇ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಂತಹ ಹುಡುಗಿ ಯೋಗಾಸನದಲ್ಲಿ 1 ಗಂಟೆ 5 ನಿಮಿಷ 40 ಸೆಕೆಂಡು ಒಂದೇ ಸ್ಥಿತಿಯಲ್ಲಿದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಮಾಡಿದ್ದಾರೆ. 1 ಗಂಟೆ 5 ನಿಮಿಷ 40 ಸೆಕೆಂಡ್ ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ. ಸರಾವತಿಯಲ್ಲಿ ನಡೆದಂತಹ ಅಂತರ್ಜಿಲ್ಲಾ ಮಟ್ಟದ ಯೋಗಾಸನದಲ್ಲಿ ಪ್ರಥಮ ಸ್ಥಾನ. 2022ರಲ್ಲಿ ನಡೆಸಿದ ನ್ಯಾಷನಲ್ ಗೇಮ್ಸ್ ಆಫ್ ಇಂಡಿಯಾದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಹುಡುಗಿಯವಳು. 2023ರಲ್ಲಿ ಅಂತಾರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಮೈಸೂರಿನಲ್ಲಿ ತೃತೀಯ ಸ್ಥಾನ ಪಡೆದಿದ್ದಾಳೆ. 2023ರಲ್ಲಿ ಶಾಲಾ ಶಿಕ್ಷಣ ಸಂಸ್ಥೆಯ ವತಿಯಿಂದ ಯೋಗ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ. ಅಷ್ಟೇ ಅಲ್ಲದೆ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಯೋಗಕುಮಾರಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾಳೆ. ಕೇವಲ ಒಂದು 2-3 ವರ್ಷದಲ್ಲಿ ಎಲ್ಲರೂ ಗುರುತಿಸುವಂತಹ ಸಾಧನೆಯನ್ನು ಮಾಡಿದ್ದಾಳೆ. 1 ನಿಮಿಷದಲ್ಲಿ ಅತಿ ಹೆಚ್ಚು ಬಾರಿ ಭುಜಂಗಾಸನ, ಪರ್ವತಾಸನ ಮಾಡುವ ಮೂಲಕ ಶ್ರೀಮಾ KH ಅಂತಾರಾಷ್ಟ್ರೀಯ ಬುಕ್ ಆಫ್ ರೆಕಾರ್ಡ್ನಲ್ಲಿ ಕೂಡ ದಾಖಲಾಗಿದ್ದಾಳೆ. ಬಹುಶಃ ಸಾಧನೆಗೆ ಅಸಾಧ್ಯವಾದ ಯಾವುದೂ ಇಲ್ಲ ಅಂತ ಹೇಳ್ತಾರೆ, ಆದರೆ ಸಾಧಿಸುವ ಛಲ ಮನುಷ್ಯನಿಗೆ ಬೇಕು. ತಾನು ಹಿಡಿದ ಕಾರ್ಯದಲ್ಲಿ ದೃಢವಾದ ನಂಬಿಕೆ, ಅಚಲವಾದ ಮನಸ್ಸು ಮತ್ತು ಸತತ ಪ್ರಯತ್ನ, ಅದರಿಂದಲೇ ಈ ಗುರಿ ಸಾಧಿಸಲಿಕ್ಕೆ ಆಗಿದೆ ಅನ್ನೋದು ನಮ್ಮೆಲ್ಲರ. ಅವಳ ಆಸೆ ಏನುಂಟು ಅದು ಈಡೇರಲಿ. ಇನ್ನಷ್ಟು ಸಾಧನೆಯನ್ನು ನಮ್ಮ ಶ್ರೀಮಾ ಹುದೇರಿ, ಶ್ರೀಮಾ KH ಅವಳು ಮಾಡುವಂತಾಗಲಿ. ಅದಕ್ಕೆ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರನ, ಪಂಚಸೀಮೆಯ ಪಂಚಲಿಂಗೇಶ್ವರನ ಅನುಗ್ರಹ ಸದಾ ಇರಲಿ. ಅದರೊಂದಿಗೆ ಎಲ್ಲರ ಹಾರೈಕೆ, ಮನೆಯವರ ಪ್ರೋತ್ಸಾಹ ಹೀಗೆ ಇರಲಿ ಅನ್ನೋ ಆಶಯದೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವಳನ್ನು ಅಭಿನಂದಿಸಲು ನಾವು ಅತ್ಯಂತ ಸಂತೋಷ ಪಡ್ತಾ ಇದ್ದೇವೆ.
ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.